ಕೋಟೆಯ ಮೇಲೆ ಕೇಸರಿ ಧ್ವಜವನ್ನು ಹಾರಿಸುವ ಹೇಳಿಕೆ ನೀಡಿದ್ದ ಸಚಿವ ಕೆಎಸ್ ಈಶ್ವರಪ್ಪನ ವಿರುದ್ಧ ತುಮಕೂರಿನಲ್ಲಿ ಕಾಂಗ್ರೆಸ್ ತೀವ್ರ ಪ್ರತಿಭಟನೆ ನಡೆಸಿತು. ತುಮಕೂರಿನ ಎಸ್ಎಸ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಯುವ ಕಾಂಗ್ರೆಸ್ ಈಶ್ವರಪ್ಪ ಹುಚ್ಚ ಎಂದು ಘೋಷಣೆ ಕೂಗಿದರು. ಪ್ರತಿಭಟನೆಯ ಬಳಿಕ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಹೊರಟಿದ್ದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಪೊಲೀಸರು ಸ್ಥಳದಲ್ಲಿ ತಡೆದು ಬಂಧಿಸಿದರು. ರಾಜ್ಯದ ಹುಚ್ಚ ಅಂತ ಹೆಸರುವಾಸಿಯಾಗಿರೋಂಥ ಮಂತ್ರಿಯಾದಂಥ ಈಶ್ವರಪ್ಪನ ವಿರುದ್ಧವಾಗಿ ತುಮಕೂರಿನ ಬಿಜೆಪಿಯ ಕಚೇರಿಯನ್ನು ಮುತ್ತಿಗೆ ಮಾಡಕ್ಕೆ ನಾವು ಹೊರಟಿದ್ದೀವಿ. ಏನಕ್ಕೆ ಅಂತಂದರೆ ಕೇವಲ 2 ದಿವಸಗಳ ಹಿಂದೆ ಕೇಸರಿ ಧ್ವಜವನ್ನು ಕೆಂಪು ಕೋಟೆಯಲ್ಲಿ ನಾವು ಹಾರಿಸ್ತೀವಿ ಅಂತ ಹೇಳಿ ನಮ್ಮ ದೇಶದ ಬಾವುಟದ ವಿರುದ್ಧವಾಗಿ ಅವರು ಮಾತಾಡಿರೋ ಅಂಥದಕ್ಕೆ ನಾವು ಇವತ್ತು ಎಲ್ಲರೂ ಕೂಡ ದೇಶಾದ್ಯಂತ ತಲೆಬಾಗ ಅಂತ ಪರಿಸ್ಥಿತಿಗೆ ಬಂದಿದೆ. ಸೊ ಹಾಗಾಗಿ ಏನು 74-75 ವರ್ಷಗಳಿಂದ ದೇಶಕ್ಕೆ ಅದರದೇ ಆದಂಥ ಒಂದು ಬಾವುಟ ಇದ್ದು ಆ ಬಾವುಟವನ್ನು ಈ ಬಿಜೆಪಿಯವರು ಬದಲಾವಣೆ ಮಾಡ್ತಾರೆ ಅಂತಂದರೆ ಇವರ ಮನಸ್ಥಿತಿಗಳನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಮುಂಚೆ ಸರ್ಕಾರ ಬಂದಾಗಿಂದನೂ ಕೂಡ ಅಂಬೇಡ್ಕರ್ ಅವರು ರಚಿಸಿದಂಥ ಕೊಡುಗೆ ಕೊಟ್ಟಂಥ ಕಾನ್ಸ್ಟಿಟ್ಯೂಷನ್ನ ಬದಲಾವಣೆ ಮಾಡ್ತೀವಿ ಅಂತ ಅಂದರು. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಏನು ಕೊಡುಗೆಗಳು ಕೊಟ್ಟಿದೆ ಅದೆಲ್ಲದರ ಹೆಸರುಗಳನ್ನ ಬದಲಾವಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಯಾವುದೂ ಕೂಡ ಬದಲಾವಣೆ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಇವತ್ತು ಆಗಲೇ ದೇಶದ ಬಾವುಟವನ್ನೇ ಬದಲಾವಣೆ ಮಾಡಕ್ಕೆ ಹೊರಟಿದ್ದಾರೆ. ಇವರೇನು ಕೇಸರಿ ಬಣ್ಣನ ಇವ್ರು ಯಾವತ್ತಾದ್ರೂ ಕೂಡ ಪೇಟೆಂಟ್ ತಗೊಂಡಿದಾರ? ನಮ್ಮ ತ್ರಿವರ್ಣ ಧ್ವಜದಲ್ಲೂ ಕೂಡ ಕೇಸರಿ ಇದೆ ಅನ್ನೋದು ಮರಿಬಾರ್ದು. ಆ ಕೇಸರಿಯ ಸಂಕೇತ ಏನು ಅಂತ ಅವ್ರು ಯಾವ್ದಾರ ಗೊತ್ತಿದ್ಯಾ? ಏನು ಭಾರತ್ ಮಾತಾ ಕಿ ಜೈ ಅಂತಾರೆ. ನಮ್ಮ ದೇಶದ ಬಾವುಟ ಬದಲಾವಣೆ ಮಾಡೋದು ಭಾರತ್ ಮಾತಾ ಕಿ ಜಯ? ಈ ರೀತಿ ಹೇಳ್ಕೊಂಡು ಅದಕ್ಕೆ ಈ ನಮ್ಮ ಜಿಲ್ಲಾ ಮಾಜಿ ಮಂತ್ರಿ ಮಾಧುಸ್ವಾಮಿ ಆಗಿರ್ಬೋದು, ಏನು ಇವತ್ತಿನ ಕಾನೂನು ಮಂತ್ರಿ ಮಾಧುಸ್ವಾಮಿ ಅವರು ಹೇಳ್ತಾರೆ ಸರ್ಕಾಸ್ಟಿಕ್ ಆಗಿ ಹೇಳಿರ್ಬೋದು ಅಂತ ಅಂತಾರೆ. ದೇಶದ ಬಾವುಟದ ವಿರುದ್ಧವಾಗಿ ಯಾರು ಸರ್ಕಾಸ್ಟಿಕ್ ಆಗಿ ಮಾತಾಡೋಕ್ಕಾಗ್ತದ? ಮಾತಾಡಬಹುದಾ? ಕಾನೂನಿನ ಅವ್ರಿಗೆ ಆರ್ಟಿಕಲ್ಸ್ಗಳು ಓದಿದಾರ, ಅಮೆಂಡ್ಮೆಂಟ್ಗಳು ನೋಡಿದಾರ? ಬದಲಾವಣೆ ಬರೀ ಇವರು ಹೆಸರುಗಳನ್ನ ಬದಲಾವಣೆ ಮಾಡಿಕೊಂಡು ಎಲ್ಲ ದೇಶನೇ ಹಾಳು ಮಾಡಕ್ಕೆ ಹೊರಟಿದ್ದಾರೆ. ನಾಳೆ ಯಾವತ್ತಾದ್ರೂ ಕೂಡ ಬಿಜೆಪಿಯವ್ರನ್ನ ಜಾಸ್ತಿ ದಿವಸ ಅವಕಾಶ ಅವ್ರಿಗೆ ಏನಾರ ಇನ್ನು ಕೊಡಕ್ಕೆ ಹೋದ್ರೆ ಭಾರತ ದೇಶದ ಜನ ಇಡೀ ಭಾರತವನ್ನೇ ಬದಲಾವಣೆ ಮಾಡ್ತಾರೆ. ಸೊ ಹಾಗಾಗಿ ಇವ್ರು ಇವತ್ತು ಬಿಜೆಪಿ ಆಫೀಸಿನ ಮುತ್ತಿಗೆ ನಾವು ಮಾಡೇ ಮಾಡ್ತೀವಿ. ಅದಕ್ಕೆ ಇವತ್ತು ನಾವು ಆಫೀಸ್ನ ಮುತ್ತಿಗೆ ಮಾಡ್ತಾ ಇದ್ದೀವಿ, ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ ಅಂತಂದ್ರೆ ಇವತ್ತು ಪೊಲೀಸರನ್ನು ಕೂಡ ಪರ್ಮಿಷನ್ ಕೊಡ್ತಾರೆ ಅಂತ ಅಂದು ಬಂದಿದ್ದಾರೆ. ಇದನ್ನೆಲ್ಲರೂ ಧಿಕ್ಕಾರ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಅವ್ರು ಬಿಜೆಪಿ ಅವ್ರಿಗೆ ಪಾಠ ಕಲಿಸ್ತೀವಿ. ರಾಜೀನಾಮೆ ಕೊಡಲೇಬೇಕಾಗ್ತದೆ. ಈಶ್ವರಪ್ಪ ಅವ್ರನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಹೇಳಿ ನಾವು ಇದನ್ನ ಆಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.